सम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः ನನಗೆ ಭಾಗವಹಿಸಲು ಭಾಳ ಹೆಮ್ಮೆ ಆಯಿತು. ನಾನು ಬಂದು ನೋಡಿದಾಗ ಸಾವಿರಾರು ವಿದ್ಯಾರ್ಥಿಗಳು ಹೊರಗಡೆ ಒಳಗಡೆ ಎಲ್ಲ ಇದ್ದಾರೆ. ಬಹುಶಃ ನನ್ನ 62ನೇ ವರ್ಷದ ವಯಸ್ಸಿನಲ್ಲಿ ನನ್ನ ಜೀವನದ ದಾರಿಯಲ್ಲಿ ನಾನು ಕಂಡಂಥ ಒಂದು ವಿದ್ಯಾರ್ಥಿನಿಯರ ಮಧ್ಯೆ ಮಾತನಾಡುವ ಅವಕಾಶ ನನಗೆ ಮೊದಲ ಬಾರಿ ಸಿಕ್ಕಿದೆ ಅಂತ ನನ್ನ ಭಾವನೆ. ನಾವು ಶಾಲೆಗೆ ಹೋಗುವಾಗ, ನಾವು ವಿದ್ಯಾಭ್ಯಾಸ ಮಾಡುವಾಗ ನಾನು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಅಂತ ಯಾವತ್ತೂ ಕೇಳಿದ್ದಿಲ್ಲ. ನನಗೆ ಸ್ಕಿಲ್ ಗೊತ್ತಿಲ್ಲ, ಟ್ರೈನಿಂಗ್ ಮಾಡಿಲ್ಲ, ಸೆಂಟರ್ ನೋಡಿಲ್ಲ. ಟುಡೇ ಯು ಆರ್ ವೆರಿ ಲಕ್ಕಿ. ಇವತ್ತಿನ ದಿನದಲ್ಲಿ ನಿಮಗೆ ಎಲ್ಲ ಫೆಸಿಲಿಟಿ ಇದೆ. ನಾವು ಉದ್ಯೋಗವನ್ನು ಹುಡ್ಕೊಂಡು ಹೋಗ್ತಾ ಇದ್ದೆವು. ನಿಮಗೆ ಇವತ್ತು ಉದ್ಯೋಗವನ್ನು ನೀವು ಹುಡ್ಕೊಂಡು ಹೋಗಬೇಕಾಗಿಲ್ಲ, ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಇವತ್ತು ಇಷ್ಟೊಂದು ದೊಡ್ಡ ದೊಡ್ಡ ಕಂಪನಿಯವರು, ಉದ್ಯೋಗದಾತರು, ಅವರ ಪ್ರತಿನಿಧಿಗಳು ಮತ್ತು ಉದ್ಯೋಗ ಅರ್ಹರು, ನೀವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದ ವಿದ್ಯಾರ್ಥಿನಿಯರಿಗೆ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಇಲ್ಲಿ ನಾನು ನಿಮಗೆ ಎಷ್ಟು ಜನಕ್ಕೆ ಇಲ್ಲಿ ಉದ್ಯೋಗ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ನೀವು ಉದ್ಯೋಗ ಮಾಡಿದ ಮೇಲೆ, ಉದ್ಯೋಗಕ್ಕೆ ಹೋದ ಮೇಲೆ, ಐದರ್ ಯು ಶುಡ್ ಬಿ ಎ ಎಂಪ್ಲಾಯ್ಮೆಂಟ್ ಆರ್ ವಾಟ್ ಎವರ್ ಇಟ್ ಈಸ್ ದೇರ್, ನಿಮ್ಮ ಜೀವನದಲ್ಲಿ ನನ್ನ ಅನುಭವಗಳು, ನಾನು ಬ್ಯಾಂಗ್ಳೂರಿಗೆ ಹೋಗಿ 40 ವರ್ಷ ಆಯಿತು. ನನ್ನ ಅನುಭವಗಳಲ್ಲಿ ಕೆಲವು ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ, ಕೆಲವು ಘಟನೆಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಆಲ್ ಮೈ ಸ್ಟೂಡೆಂಟ್ಸ್ ಹೂ ಆರ್ ಹಿಯರ್ ದೇರ್, if you want this any points from my side, you keep it inside your pocket or your mind. ನಿಮಗೆ ಬೇಡ ಅರಬ್ಬಿ ಸಮುದ್ರದಿಂದ ಆಚೆ ಬಿಸಾಡಿ, ಪರವಾಗಿಲ್ಲ. ಇಲ್ಲದಿದ್ದರೆ ನೀವು ಅದನ್ನು ತೆಗೆದು ಪೇಪರ್ ಮಡಚಿ ಡಸ್ಟ್ಬಿನ್ನಿಗೆ ಹಾಕಿ, ಐ ಡೋಂಟ್ ಬಾದರ್. ಬಟ್ ಸಮ್ ಇನ್ಸಿಡೆಂಟ್ಸ್ ಆ್ಯಂಡ್ ಸಮ್ ಇನ್ ಮೈ ಲೈಫ್, ಆಲ್ ಮೈ 62 years ಜರ್ನಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಪಾಸ್ಟ್ 40 years. ನಾನು ಬ್ಯಾಂಗ್ಳೂರಿಗೆ ಬಿಟ್ಟು ಹೋಗಿ ಇವತ್ತು 40 ವರ್ಷ ಆಯಿತು. ಇದೇ ಊರಿನವನು, ಪಕ್ಕದವನು, ಕೊರಂಗಪಾಡಿ ಗ್ರಾಮದಲ್ಲಿ ಜನಿಸಿದವನು. ನನ್ನ ಗ್ರ್ಯಾಜುಯೇಷನ್ ಮುಗಿತಾ ಇದ್ದಂಗೆ ಬಡತನ ಒಂದು ಕಡೆ, ನನ್ನ ಕಾಲಲ್ಲಿ ನಾನು ನಿಲ್ಲಬೇಕು, ಒಂದು ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರಬೇಕು ಅನ್ನೋ ಉದ್ದೇಶದಿಂದ ಉಡುಪಿ ಬಿಟ್ಟು ಬೆಂಗಳೂರಿಗೆ ಹೋಗಬೇಕಾಯಿತು. ನಾನು ಹೋಗುವಾಗ ನನ್ನ ಪಾಲಿನ ದೇವರು, ಅವರು ಇದೇ ಊರಿನವರು, ಮಣಿಪಾಲದಲ್ಲಿದ್ದಾರೆ, ನನ್ನ ಭಾವ ಅವರು, ಜಯರಾಜ್ ಹೆಗಡೆ ಅವರು ನನಗೆ 30,000 ರೂಪಾಯಿ ಜೇಬಿನಲ್ಲಿ ಹಾಕಿ ನನ್ನ ಪಾಕೆಟಲ್ಲಿ ಇಟ್ಕೊಂಡು, ಅದು ಹಾಗೆ ಕಳಿಸಿಲ್ಲ, ದೇವರ ಎದುರುಗಡೆ ನಿಲ್ಲಿಸಿ ನನಗೆ ಅಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ನನ್ನನ್ನು ಬೆಂಗಳೂರಿಗೆ ಕಳಿಸಿದರು. ಅಂದಿನಿಂದ ಇಂದಿನ ತನಕ ನಾನು ಅವರನ್ನು ದೇವರಾಗಿಯೇ ಕಂಡಿದ್ದೇನೆ. ನನ್ನ ಮನಸ್ಸಿನ ಹೃದಯದಲ್ಲಿ ದೇವರಾಗಿಯೇ ಕಂಡಿದ್ದೇನೆ. ಯಾಕಂದರೆ ನನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವಾಟ್ ಎವರ್ ಯು ಮೇ ಬಿ, ನೀವು ನಿಮ್ಮ ಜನ್ಮ ಕೊಟ್ಟ ಮಾತಾ ಪಿತೃರು, ಆಮೇಲೆ ನಿಮಗೆ ವಿದ್ಯೆ ಕೊಟ್ಟ ಗುರುಗಳು, ನಿಮ್ಮ ಸ್ನೇಹಿತರು, ನಿಮಗೆ ಕಷ್ಟ ಕಾಲದಲ್ಲಿ ಸಹಾಯವಾದವರನ್ನು ಯಾವತ್ತೂ ನೀವು ಮರಳಿಕ್ಕೆ ಹೋಗಬೇಡಿ. ಅದೇ ನಿಮ್ಮನ್ನು ಕಾಪಾಡಿಕೊಂಡು ಬರ್ತದೆ. ನಾನು
ಮೊದಲು ಬ್ಯಾಂಗ್ಳೂರು ಹೋದ ದಿನದಲ್ಲಿ 15 ವರ್ಷ ನನ್ನ ಕಷ್ಟದ ದಿನಗಳನ್ನು ಅಂದ್ಕೊಂಡೆ. ನಾನು ಹೋಗುವ ದಾರಿಯಲ್ಲಿ ದಾರಿದೀಪ ಯಾವುದೂ ಇರಲಿಲ್ಲ. ಆ ಕತ್ತಲಲ್ಲಿ ನಡ್ಕೊಂಡು ಹೋದಾಗ ಹಾಕಿದ ಹೆಜ್ಜೆಯನ್ನು ಯಾವಾಗಲೂ ನಾನು ಹಿಂದೆ ತೆಗೆದಿಲ್ಲ. ಒಂದೊಂದು ಸಲ ನನ್ನ ದುಃಖಕ್ಕೆ ನಾನೇ ಹೊಣೆಯಾಗಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದ್ದರೆ ನನ್ನ ಜೇಬಿನಲ್ಲಿ ತೆಗೆದ ಕರ್ಚೀಫಲ್ಲಿ ನಾನು ಮುಖವನ್ನು ಒರೆಸ್ಕೊಂಡು ಹೋಗ್ತಾ ಇದ್ದೆ, ಕಣ್ಣೀರನ್ನು ಒರೆಸ್ಕೊಂಡು ಹೋಗ್ತಾ ಇದ್ದೆ. ಕರ್ಚೀಫ್ ಇಲ್ಲದಿದ್ದರೆ ಶರ್ಟ್ನ ಒಂದು ತುದಿಯಲ್ಲಿ ನನ್ನ ಕಣ್ಣೀರು ಒರೆಸೋದು ನನಗೆ ನೆನಪಾಗ್ತಾ ಇದೆ. ಇದು 15 ವರ್ಷ ನನ್ನ ಕಷ್ಟದ ದಿನಗಳು ಯಾವುದು ಅಂತ ಕೇಳಿದರೆ ಅಲ್ಲಿ ಕೆಲವು ಘಟನೆಗಳು ಕೂಡ ನಡೀತದೆ. ನಿಮ್ಮ ಮುಂದಿನ ಜೀವನದಲ್ಲಿ ನಿಮಗೆ ಎಲ್ಲಿಯಾದರೂ ಅದು ಉಪಯೋಗವಾಗದಾದರೆ ನಾನು ಹೇಳಿದಾಗೆ ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಬಹುಶಃ ನಿಮ್ಮ ಭವಿಷ್ಯದ ಒಂದು ಮುಂದೆ ಒಳ್ಳೆಯದಾಗ್ಬೋದು ಅಂತ ನನ್ನ ಭಾವನೆ. ನಾನು ಬೆಂಗಳೂರಿಗೆ ಹೋದಾಗ ಮೊದಲನೇದಾಗಿ ನಾನು ಒಂದು ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡಿದೆ. ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡುವಾಗ ನಾನು ದುಡ್ಡು ಇರಲಿಲ್ಲ. ಒಂದು ಸ್ವಲ್ಪ ಬ್ಯಾಂಕಲ್ಲಿ ಲೋನ್ ತಗೊಂಡು ನನ್ನ ಭಾವ ಕೊಟ್ಟ ಸ್ವಲ್ಪ ಹಣವನ್ನು ಹಂಗೆ ಉಳಿಸಿಕೊಂಡು ನಾನು ಒಂದು ಪ್ರಿಂಟಿಂಗ್ ಉದ್ಯಮಿಯನ್ನು ಶುರು ಮಾಡಿದೆ. ಅಲ್ಲಿ ನನಗೆ ನನ್ನ ಹತ್ರ ಆಫ್ಸೆಟ್ ಮೆಷಿನ್ ಇರಲಿಲ್ಲ, ನನ್ನ ಹತ್ರ ಖಾಲಿ ಲೆಟರ್ ಪ್ರೆಸ್ ಪ್ರಿಂಟಿಂಗ್ ಮೆಷಿನ್ ಇದ್ದದ್ದು. ಆದರೆ ಮೈ PR ವಾಸ್ ವೆರಿ ಸ್ಟ್ರಾಂಗ್. ಈವನ್ ಟುಡೇ ಐ ಆಮ್ ವೆರಿ ಕಾನ್ಫಿಡೆಂಟ್ ವಿತ್ ಮೈ PR. दैट इज़ व्हाट रिक्वायर्ड फॉर यू ऑल्सो. आइस को पत्थर बनाओ, पत्थर को आइस बनाओ. दैट यू शुड नो हाउ टू कन्विंस द पीपल एंड कन्विंस द मार्केटिंग. दैट इज़ द मोर स्किल टुडे अकॉर्डिंग टू मी. ನಾನು ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡಿದಾಗ ನನಗೆ ಮೊದಲನೆಯ ಆರ್ಡರ್ ನನಗೆ ವಿಜಯ ಬ್ಯಾಂಕ್ನಲ್ಲಿ, ಇಲ್ಲಿ ಯಾರು ಇದ್ದಾರೆಲ್ಲ ಗೊತ್ತಿಲ್ಲ ನನಗೆ, ವಿಜಯ ಬ್ಯಾಂಕಿನವರು ಐಕೋಬಂದು ಒಂದು ದೊಡ್ಡ ಸೋನಿಯರ್, ಅದು 2 ವಾಲ್ಯೂಮ್ ಇತ್ತು, ಭಾಳ ದಪ್ಪ ಬುಕ್ಕು. ಅದು 1 ತಿಂಗಳು ಟಾರ್ಗೆಟ್ನಲ್ಲಿ ನಾನು ಮೊದಲು ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡಿದಾಗ ಅದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆವಾಗ ರಾತ್ರಿ ಹಗಲು ಕೆಲಸ ಮಾಡಿ 1 ಗಂಟೆ ಕೂಡ ನಾನು ನಿದ್ದೆ ಮಾಡಿಲ್ಲ. ನನ್ನ ಮೊದಲ ಜೀವನದ ಕ್ಯಾರಿಯರ್ ಆ ಪ್ರಿಂಟಿಂಗ್ ಪ್ರೆಸ್ಸಿಂದ ಶುರುವಾಗಿ ಆ ಕರೆಕ್ಟನ್ನು, ಆ ಬುಕ್ಕನ್ನು 1 ತಿಂಗಳವರೆಗೆ ನಾನು ಪ್ರಿಂಟ್ ಮಾಡಿ ವಿಜಯ ಬ್ಯಾಂಕಿನವರಿಗೆ ಡೆಲಿವರಿ ಮಾಡಿದೆ. ಅಲ್ಲಿ ಆಮೇಲೆ ಅವ್ರದ್ದು ಇನಾಗ್ರೇಷನ್ ಫಂಕ್ಷನು ಅಲ್ಲಿದ್ದು ಎಲ್ಲ ಆರ್ಗನೈಸ್ ಮಾಡಲಿಕ್ಕೆ ನನಗೆ ಕೊಟ್ಬಿಟ್ರು. ಬಟ್ ನನ್ನ ಎಂಟೈರ್ ಪ್ರಿಂಟಿಂಗ್ ಪ್ರೆಸ್ನ ಇನ್ವೆಸ್ಟ್ಮೆಂಟ್ 50% ನನಗೆ ಅಲ್ಲೇ ಕವರ್ ಆಗೋಯಿತು. ಇಲ್ಲಿ ಹರೀಂದ್ರನಾಥ್ ಹೆಗ್ಡೆ ಇದ್ದಾರೆ, ಅವರು ವಿಜಯ ಬ್ಯಾಂಕಲ್ಲಿದ್ದವರು. ಒಂದು ದಿನ ರಾತ್ರಿ 2:30 ಗಂಟೆ ಮನೆಯಲ್ಲಿ ಮಲಗಿದ್ದೆ ನಾನು. ಜೋರಾಗಿ ಮಳೆ ಬರ್ತಾಯಿತ್ತು. ಆವಾಗ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ನಾನು ಆವತ್ತು ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದು ಭಾಳ ದೊಡ್ಡ ಆರ್ಡರ್ ಬಂದಿತ್ತು. ಅದಕ್ಕೆ ಲಕ್ಷಾಂತರ ರೂಪಾಯಿ ಪೇಪರ್, 1 ಲಕ್ಷ 2 ಲಕ್ಷ ರೂಪಾಯಿದು ಪೇಪರ್ ಸ್ಟಾಕ್ ಮಾಡಿಕೊಂಡು ಅಲ್ಲಿ ನಾನು ಬಂದಿದ್ದು ಆವತ್ತು. ರಾತ್ರಿ ಮಳೆಗೆ ಅದು ಮೇಲ್ಗಡೆ ಶೀಟ್ ಇತ್ತು. ಅಲ್ಲಿ ನನಗೆ ಆ 2 ಗಂಟೆ ರಾತ್ರಿಗೆ ನನಗೆ ಎದ್ದು ಕೂತ್ಕಾಗ ನನಗೆ ಆ ಮಳೆಯಲ್ಲಿ ಎಲ್ಲಿಯಾದರೂ ನನ್ನ ಆ ಪೇಪರ್ ಸ್ಟಾಕ್ ನೀರು ಬರ್ಬೋದು ಅಂತೇಳಿ ನಾನು ನನ್ನ ವಿಜಯ ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ನಾನು ಪ್ರಿಂಟಿಂಗ್ ಪ್ರೆಸ್ಗೆ ಹೋದೆ. ಅಲ್ಲಿ ನಾನು ಹೋದಾಗ ಸುಮಾರು ತುಂತುರು ಮಳೆಯೆಲ್ಲ ಪೇಪರಿಗೆ ಹನಿತಾ ಇತ್ತು. ಬಹುಶಃ ನಾನು ಹೋಗಿಲ್ಲ ಅಂದರೆ ಅದು ಎಂಟೈರ್ ನಂದು ಸ್ಟಾಕ್ ನೀರಿನಲ್ಲಿ ಹಾಳಾಗಿಬಿಡ್ತಾ ಇತ್ತು. ನಾನು ಎಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿ ಮನೆಗೆ ಬಂದು ಆರಾಮಾಗಿ ಮಲಗಿದೆ. ಅಂದರೆ ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಲೇಜಿ ಆಗಬಾರ್ದು. ಸಮಯ ಸಂದರ್ಭಕ್ಕೆ ತಕ್ಕಂತೆ ನೀವು ಕೆಲಸ ಮಾಡಬೇಕು. ಕಲ್ ಕಾ ಕಾಮ್ ಆಜ್ ಕರೋ, ಆಜ್ ಕಾ ಕಾಮ್ ಅಭಿ ಕರೋ ಅನ್ನೋ ಒಂದು ಸ್ಪೀಡ್ ತಗೊಳ್ಳಿ. ಯಾವುದಕ್ಕೂ ಉದಾಸೀನ ಮಾಡಬೇಡಿ. ಅಲ್ಲಿಂದ ನನ್ನ 2ನೇ ಕ್ಯಾರಿಯರ್ ಪ್ರಿಂಟಿಂಗ್ ಪ್ರೆಸ್ ಆದಮೇಲೆ ಇದು ಒಂದು ಇನ್ಸಿಡೆಂಟ್. ನಾನು ಪ್ರಿಂಟಿಂಗ್ ಪ್ರೆಸ್ ಈಗ ಸುಮಾರು ಘಟನೆಗಳನ್ನು ನಾನು ಅನುಭವಿಸಿಕೊಂಡು ಬಂದವನು. ಬಟ್ ಎಷ್ಟೇ ಆರ್ಡ್ರ್ ಇದ್ದರೂ ನನಗೆ ಆವಾಗ ಕ್ರೆಡಿಟಲ್ಲಿ ಪೇಪರ್ ತರಬೇಕಾಗಿತ್ತು. ಸುಮಾರು 20% ನಮ್ಮದು ಮಾರ್ಜಿನ್ ಇತ್ತು ಪ್ರಿಂಟಿಂಗ್ನಲ್ಲಿ. ಅದರಲ್ಲಿ 12% ನಾನು ಕ್ರೆಡಿಟ್ ತಂದಾಗ ಅದು ಎಕ್ಸ್ಟ್ರಾ ಪೇಪರ್ಗೆ ದುಡ್ಡು ಕೊಟ್ಟು ತರ್ತಾಯಿದ್ದೆವು. ಆಮೇಲೆ 8% ನಮಗೆ ಉಳಿತಾಯ ಆಗ್ತಾಯಿತ್ತು. ಸೊ ಓನ್ಲಿ ಹ್ಯಾಂಡ್ ಟು ಮೌತ್ 10 ವರ್ಷ ನನ್ನ ಜೀವನ ಆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುಗಿದು ಹೋಯಿತು. ಆಮೇಲೆ 2ನೇದಾಗಿ ನಾನೊಂದು ರೆಸ್ಟೋರೆಂಟ್ ಮಾಡಬೇಕು ಅಂತೇಳಿ ಸ್ವಲ್ಪ ಡೈವರ್ಟಿಫೈ ಮಾಡಿದೆ. ಗೌರವ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಂದು ಜಯನಗರದಲ್ಲಿ ಸ್ಟಾರ್ಟ್ ಮಾಡಿದೆ. ಭಾಳ ಒಳ್ಳೆಯ ರೆಸ್ಟೋರೆಂಟ್ ಆಗಿ ಮಾಡಿದೆ. ಅಲ್ಲಿ ಸುಮಾರು 102 ಸೀಟಿದ್ದು ಒಂದು ರೆಸ್ಟೋರೆಂಟ್. ಕೂತ್ಕೊಳ್ಳಿಕ್ಕೆ ಆಫೀಸ್ ಇಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪಕ್ಕದಲ್ಲಿ ಒಂದು ಕ್ಯಾಶಿಯರ್ ಟೇಬಲ್ ಇತ್ತು. ಕ್ಯಾಶಿಯರ್ ಟೇಬಲಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಇಡೀ ರೆಸ್ಟೋರೆಂಟನ್ನು ವಾಚ್ ಮಾಡ್ತಾಯಿದ್ದೆ. ರೆಸ್ಟೋರೆಂಟಲ್ಲಿ ಆಲ್ವೇಸ್ ಫುಲ್ ಇರ್ತಾಯಿತ್ತು. ಒಳ್ಳೆ ಬಿಸ್ನೆಸ್ ಇತ್ತು, ಫುಲ್ ಇರ್ತಾಯಿತ್ತು.
ಒಂದು ದಿನ ಒಂದು ಇನ್ಸಿಡೆಂಟ್ ಆಯಿತು. ನಾನು ಕ್ಯಾಶ್ ಹತ್ರ ನಿಂತಿದ್ದೆ. ಅಲ್ಲಿ ಟೇಬಲ್ ನಂಬರ್ ಕೊಡ್ತೇವೆ ನಾವು 1 2 3 4 5 ಅಂತ. ಆ 4 ನಂಬರ್ ಟೇಬಲ್ನಲ್ಲಿ ಒಂದು ದೊಡ್ಡ ಗಲಾಟೆ ಶುರುವಾಯಿತು. ಒಬ್ಬ ಕಸ್ಟಮರ್ನ ಸೈಡ್ನಲ್ಲಿ ಒಂದು ರಿವಾಲ್ವರ್ ಕೂಡ ಇಟ್ಕೊಂಡಿದ್ದ. ಅವನು ಎಕ್ಸ್ ಆರ್ಮಿ ಇರಬೇಕು. ಆಮೇಲೆ ಗೊತ್ತಾಯ್ತು ನನಗೆ ಅವನು ಸೆಕ್ಯೂರಿಟಿ ಆಫೀಸ್ನಲ್ಲಿ ಏನೋ ಚೀಫ್ ಆಫೀಸರ್ ಆಗಿದ್ದಾನೆ. ಒಂದು ಆರ್ಮಿ ಕೂಡ ಲೈಸೆನ್ಸ್ ಪಿಸ್ತೂಲ್ ಇತ್ತು ಅಂದರೆ. 4 ಜನ ಜೋರಾಗಿ ಗಲಾಟೆ ಮಾಡ್ತಾಯಿದ್ರು. ವಾಟ್ ಈಸ್ ದಿಸ್ ಗೋಯಿಂಗ್ ಆನ್, ಹೂ ಇಸ್ ದ ಓನರ್, ಹೂ ಇಸ್ ದ ಮ್ಯಾನೇಜರ್, ಕಾಲ್ ದೇಮ್ ಅಂತೇಳಿ. ನಮ್ಮ ಪಾಪ ವೆಯ್ಟರ್ ಬಾರಿ ಕಂಗಾಲಾದ. ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ. ಅವಾಗ ನಾನು ನಮ್ಮಲ್ಲಿ ಮ್ಯಾನೇಜರ್ ಒಬ್ಬ ಕೂರ್ಗ್ನವನೊಬ್ಬ ಚಂಗಪ್ಪ ಅಂತ ಇದ್ದ. ಅವನು ಚಂಗಪ್ಪ ನನ್ನ ಹತ್ರ ಬಂದ. ವಾಟ್ ಚಂಗಪ್ಪ, ವಾಟ್ಸ್ ಗೋಯಿಂಗ್ ಆನ್ ದಟ್ ಟೇಬಲ್, ಯು ಜಸ್ಟ್ ಗೋ ಆ್ಯಂಡ್ ಸಿ ದ ಟೇಬಲ್, ವಾಟ್ಸ್ ಗೋಯಿಂಗ್ ಆನ್, ವಾಟ್ಸ್ ರಾಂಗ್ ವಿತ್ ದ ಟೇಬಲ್. ಸರ್ ಡೋಂಟ್ ವರಿ, ಐ ವಿಲ್ ಲುಕ್ ಇನ್ ಟು ದಿಸ್. He went there, the table. Yeah, sir, what happened? Who is the owner? No, I am manager. Please tell me. In this ಗೋಬಿ ಮಂಚೂರಿಯಲ್ಲಿ ನೀವು ಕಾಕ್ರೋಚ್ ಫ್ರೈ ಹಾಕಿದ್ದೀರಾ ಅಂತ ಅವನು ಎತ್ತು ತೋರಿಸ್ತಾ ಇದ್ದಾನೆ. ಹೋಟೆಲ್ ಸ್ಟಾಫ್ ಫುಲ್, ಹೋಟೆಲ್ ಗೆಸ್ಟ್ ಫುಲ್ ಇದ್ದರು. ಒಂದು ಗೋಬಿ ಮಂಚೂರಿನಲ್ಲಿ ಕಾಕ್ರೋಚ್ ಹಾಕಿದ್ದೀರಾ, ನೀವು ಕಾಕ್ರೋಚ್ ಫ್ರೈ ಹಾಕಿದ್ದೀರಾ ಅಂತೇಳಿ ಅವನು ಎತ್ತು ತೋರಿಸ್ತಾ ಇದ್ದಾನೆ. ನಮ್ಮ ಮ್ಯಾನೇಜರ್ ಚಂಗಪ್ಪ ಅದನ್ನು ತೆಗೆದು ಕೈಯಲ್ಲಿ ತಗೊಂಡು ಶೋಮಿ ಸರ್ ಅಂತೇಳಿ ತೆಗೆದು ಇಮಿಡಿಯೇಟ್ಲಿ ಬಾಯಲ್ಲಿ ಹಾಕಿಬಿಟ್ಟ. ಬಾಯಲ್ಲಿ ಹಾಕಿ ನುಗ್ಗಿಬಿಟ್ಟ. ಸರ್ ದಿಸ್ ಇಸ್ ನಾಟ್ ಕಾಕ್ರೋಚ್ ಫ್ರೈ, ದಿಸ್ ಇಸ್ ಗಾರ್ಲಿಕ್ ಫ್ರೈ ಅಂದ್ಬಿಟ್ಟ. ಅವರು ಆ ಕುಡಿದ ಅಮಲ್ನಲ್ಲಿ ಅವ್ರಿಗೆ ಗೊತ್ತಲ್ಲ ಇಸ್ ಇಟ್ ಅಂತೇಳಿ ಅಲ್ಲೇ ಮೌನವಾದರೂ ಅಲ್ಲೇ ಕೂತ್ಕೊಂಡ್ರು. ಆಮೇಲೆ ನಾನು ಚಂಗಪ್ಪನನ್ನು ಕರೆದೆ. ಚಂಗಪ್ಪ, ಯು ಟೆಲ್ ಮಿ ಆ್ಯಕ್ಚುಲಿ ವಾಟ್ ಈಸ್ ದ್ಯಾಟ್? ಸರ್ ಐ ಡೋಂಟ್ ನೋ. ಅವರು ತೋರಿಸಿದ್ರು, ನಾನು ತಿಂದೆ ಹೊಟ್ಟೆ ಒಳಗೆ ಹೋಯ್ತು. ಸರ್ ಐ ಆಮ್ ಸಾರಿ. ದಿಸ್ ಈಸ್ ವಾಟ್ ಟೆಲ್ಸ್ ದ ಎಜುಕೇಷನ್ ಇಸ್ ಇಂಪಾರ್ಟೆಂಟ್, ಮೋರ್ ದೆನ್ ಎಜುಕೇಷನ್ ದ ಕಾಮನ್ ಸೆನ್ಸ್ ಇಸ್ ಇಂಪಾರ್ಟೆಂಟ್. ದಿಸ್ ಈಸ್ ವಾಟ್ ಯು ಶುಡ್ ಮೇಂಟೈನ್. ದಿಸ್ ಕಾಮನ್ ಸೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಟುಡೇ. ಆ ಸರ್ಕಮ್ಸ್ಟೆನ್ಸಸ್ನಲ್ಲಿ ಬೈ ಚಾನ್ಸ್ ಅವನು ಏನಾದರೂ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಬಹುಶಃ ಅಷ್ಟು ಗೆಸ್ಟಿಗೂ ಒಂದು ನಮಗೆ ಅವಮಾನ ಆಗ್ತಾಯಿತ್ತು. ಆಮೇಲೆ ಅವರು ಫ್ಯೂಚರ್ ನಮ್ಮ ಬಿಸ್ನೆಸ್ಗೂ ತೊಂದರೆ ಆಗ್ತಾಯಿತ್ತು. ಪ್ಲಸ್ ಆ ಟೇಬಲ್ನಲ್ಲೂ ಗಲಾಟೆ. ಅದು ಇಟ್ಸ್ ನಾಟ್ ಹೆಲ್ದಿ ಸಿಮ್ಟಮ್ಸ್. ದಟ್ ಸಮ್ ಹೌ ಇಟ್ಸ್ ಮ್ಯಾನೇಜ್. ದಟ್ಸ್ ವಾಟ್ ಯು ಶುಡ್ ಲರ್ನ್ ಇನ್ ಯುವರ್ ಲೈಫ್. ಅಲ್ಲಿಂದ ಮತ್ತೆ ನಾನು ನನ್ನ ಮೊದಲನೇದು ವೆರಿ ಫೇಮಸ್ ರೆಸ್ಟೋರೆಂಟ್, ನೀವು ಯಾರು ಕೇಳಿರ್ಬೋದು, ಬಂಜಾರ ರೆಸ್ಟೋರೆಂಟ್. ಇಸ್ ಮೈ ಸೆಕೆಂಡ್ ರೆಸ್ಟೋರೆಂಟ್. ಅಲ್ಲಿ ಬಂಜಾರ ರೆಸ್ಟೋರೆಂಟ್ನಲ್ಲಿ ನಾನು ಭಾಳ ಅಲೈಟಾಗಿ ತುಂಬ ಅದ್ಭುತವಾಗಿ ಅದನ್ನು ಇಂಟೀರಿಯರ್ ಮತ್ತು ಅಲ್ಲಿ ನಾನು ಫಸ್ಟ್ ಟೈಮ್ ಆವಾಗ 1993ನಲ್ಲಿ ನಾನು ಹೇಳ್ತಾ ಇರೋದು, ಕೊರೋಲಾ ಪ್ಲೇಟ್, ಕ್ರಿಸ್ಟಲ್ ಗ್ಲಾಸ್, ಆಲ್ ದ ಟಾಪ್ ಐಟಮ್ಸ್, ಕ್ರಾಕರಿ, ಕಟ್ಲೇರಿ ಹಾಕ್ಬಿಟ್ಟು ನಾನು ಆ ರೆಸ್ಟೋರೆಂಟ್ ನಡೆಸ್ತಾ ಇದ್ದೆ. ಇವನ್ ನನ್ನ ಓನರ್ ಸಿಂಧಿ ಇದ್ದರು. ಅವರು ಒಂದು ಸಲ ಕೇಳ್ತಾ ಇದ್ರು ನನಗೆ, ವಾಟ್ ಪ್ರಕಾಶ್ ಶೆಟ್ಟಿ ಕ್ಯಾ ಹೋ ರहा है, आप इतना खर्चा करते हैं, आपको वर्कआउट होता है क्या ಅಂತಲ್ಲ. ಅವನಿಗೆ ಬಾಡಿಗೆ ಚಿಂತೆ, ಅದು ಬಾಡಿಗೆ ಪ್ರಾಪರ್ಟಿ, ಲೀಸ್ ಪ್ರಾಪರ್ಟಿ, ಅವನೇ ಬಾಡಿಗೆ ಚಿಂತೆ. ಬಟ್ ಐ ಆಮ್ ಕಾನ್ಫಿಡೆಂಟ್. ದ ಲೊಕೇಶನ್ ಈಸ್ ಗುಡ್, ವೆನ್ ಅವರ್ ಫುಡ್ ಈಸ್ ಗುಡ್, ಸರ್ವಿಸ್ ಈಸ್ ಗುಡ್, ಐ ಆಮ್ ಮೋರ್ ಕಾನ್ಫಿಡೆಂಟ್. ದಟ್ ಈಸ್ ವೈ ಐ ಹ್ಯಾವ್ ಸ್ಟಾರ್ಟೆಡ್ ದ ರೆಸ್ಟೋರೆಂಟ್ ಇನ್ ದಟ್ ಲೆವೆಲ್. ಯು ಬಿಲೀವ್ ಆರ್ ನಾಟ್, the continuous 4 years, I got the best restaurant and best food award, the continuous 4 years. The Citibank has announced the 4 years, the best restaurant in Bangalore. That is what I got. So, adannu ನೋಡಿ ಜಯೇಶ್ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಜಯಪ್ರಕಾಶ್ ಹೆಗಡೆ ಅವರು ಮಂತ್ರಿಮಂಡಲದಲ್ಲಿದ್ದರು, ಅವರು ಆವಾಗ ಫಿಶರೀಸ್ ಮಿನಿಸ್ಟ್ರು, ಪೋರ್ಟ್ ಮಿನಿಸ್ಟರ್ ಆಗಿದ್ದರು. ಅವರ ಸಹಾಯ ಮತ್ತು ಜಯೇಶ್ ಪಾಟೀಲ್ ಅವರ ಸಹಾಯದಿಂದ ನನಗೆ ಆವಾಗ 4th ನ್ಯಾಷನಲ್ ಗೇಮ್ಸು ಕ್ಯಾಟ್ರಿಂಗ್ ನನಗೆ ಸಿಕ್ತು. 30,000 ಪೀಪಲ್ ವಿ ಆರ್ ಕ್ಯಾಟರ್ಡ್, 3,000 to 5,000 people cultural team and 25,000 people and sports and all the referees. You know, I have a very small restaurant of 63 people capacity. I arranged more than 1,000 people staff, 1,000 laborers. I started, I went that and I made the more than 10-12 acres land. That is a games village, Koramangala. I started my career of the catering. There one incident I will tell you. The first day, ಜಯಪ್ರಕಾಶ್ ಆವಾಗ ಸಂಜಯ್ ದಾಸ್ ಗುಪ್ತಾ ಅವರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದರು, IAS ಸಂಜಯ್ ದಾಸ್ ಗುಪ್ತಾ. ಸಂಜಯ್ ದಾಸ್ ಗುಪ್ತಾ ಅವರು ತಲೆಯೆಲ್ಲ ಕಿರಿತಾ ಇದ್ದಾರೆ, IAS ಆಫೀಸರ್ ತಲೆಯೆಲ್ಲ ಕಿರಿಸ್ತಾ ಇದ್ದಾರೆ. ಒನ್ ಡೇ ಐ ಆಸ್ಕ್ಡ್ ಹಿಮ್, ಸರ್ ವಾಟ್ ಹ್ಯಾಪನ್? No, somebody is telling that there is no bed, somebody is telling mosquito, somebody is still pilling. ಅಲ್ಲಿ ಸುಮಾರು ಒಂದು 5,000 ಜನ ಅಲ್ಲಿ ಸ್ಟೇ ಮಾಡ್ತಾಯಿದ್ರು, ಸ್ಪೋರ್ಟ್ಸ್ ಪೀಪಲ್.
These are the problems. What problem is can solve that one day? Is it possible that take up ಆಗ್ತಾ ಇದೆ ಅವತ್ತು? ನನ್ನ ಮೊದಲನೇ ದಿನ ಬ್ರೇಕ್ಫಾಸ್ಟ್ ಮುಗಿಯಿತು, ಲಂಚ್ ಮುಗಿಯಿತು, ರಾತ್ರಿ ಡಿನ್ನರ್ ಆಯಿತು. 10 ಗಂಟೆಗೆ ನನಗೆ ಆ್ಯಸ್ ಪರ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಕ್ಲೋಸ್ ಮಾಡಬೇಕಂತಾಯಿತು. ನನ್ನ ಕಿಚನ್ ಕ್ಲೋಸ್ ಆಗೋಯಿತು. ದೆನ್ ನಾನು ಒಂದು ಶಾರ್ಟ್ ಹಾಕ್ಕೊಂಡು ನಾನು ಕಿಚನ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು ದೊಡ್ಡ ಗಲಾಟೆ ಕೇಳ್ತು ನನ್ನ ಹಾಲ್ನಲ್ಲಿ. ನಮ್ಮೊಂದು 3-4 ಹುಡುಗರಿಗೆ ಇಲ್ಲಿ ಬ್ಲಡ್ ಬರ್ತಾಯಿತ್ತು. ಅವ್ರು ಓಡ್ಕೊಂಡು ಬರ್ತಾಯಿದ್ರು ಕಿಚನಿಗೆ. ಸಾರ್ ಅಂತ ಹೇಳಿದೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ಮ್ಯಾನ್, ವಾಟ್ಸ್ ಹ್ಯಾಪನಿಂಗ್. ದೆನ್ ಐ ವೆಂಟ್ ದೇರ್. ಅಲ್ಲಿ ಆ ಪ್ಲೇಟನ್ನು ಡಿಸ್ಕ್ ಥರ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಸಮ್ ಗ್ರೂಪ್, ಐ ಡೋಂಟ್ ನೋ, ಸಮ್ ಗ್ರೂಪ್, ದ ಸ್ಪೋರ್ಟ್ಸ್ ಪೀಪಲ್ ಅಲ್ಲಿ, ಸಮ್ ಗ್ರೂಪ್. ಐ ಡೋಂಟ್ ವಾಂಟ್ ಬ್ಲೇಮ್ ಎನಿಬಡಿ, ಇಟ್ಸ್ ಸರ್ಕಮ್ಸ್ಟೆನ್ಸಸ್. ಅವರು ಸ್ವಲ್ಪ ಮೋಸ್ಟ್ಲಿ ಹೊರಗಡೆ ಹೋಗಿ ಗೀಸ್ ಆಗಿರಬೇಕು, ಬಂದಿದ್ದಾರೆ. ಅವರಿಗೆ ಊಟ ಇಲ್ಲ. ಒಂದು 200 ಜನ ಬಂದಿದ್ದರು. ಮೇ ಬಿ ಚಂಡೀಗಢ ಟೀಮ್ ಅವ್ರ ಪಂಜಾಬ್ ಟೀಮ್, ಐ ಡೋಂಟ್ ನೋ. ಎಲ್ಲ ಆಲ್ 6.2 feet tall, all people. I went there. सरदार जी क्या हो गया? सर हमको खाना चाहिए. खाना अभी एज पर गवर्नमेंट इंस्ट्रक्शन 10 o'clock I had to close the kitchen. Please, what to do? Then no, हमको भूख लगता है, बाहर खाना नहीं मिलता है, somehow you have to manage. ನಾನು ಆರ್ಗ್ಯೂ ಮಾಡೋಕ್ಕೆ ಹೋಗಿಲ್ಲ. ನಾನು ಅವರನ್ನು 4 ಜನನು ಕಿಚನ್ ಕರ್ಕೊಂಡು ಹೋದೆ, ಸ್ಟೋರ್ ಕರ್ಕೊಂಡು ಹೋದೆ. ಒಂದು 4 ಬನಾನಾ ಗೊನೆ, ಒಂದು 4 ಟ್ರೇ ಬ್ರೆಡ್ ಎಲ್ಲ ಕೊಟ್ಟು ಅವರಿಗೆ ಟೇಬಲ್ ಹಾಕಿ ಜಾಮ್ ಗೀಮೆಲ್ಲ ಹಾಕಿ ಕೊಟ್ಟೆ. ಭಾಳ ಖುಷಿ ಆಯಿತು. 200 ಜನ ಊಟ ಮಾಡ್ಕೊಂಡು ಹೋದರು. ದ ಪ್ರಾಬ್ಲಮ್ ಇಸ್ ದೇರ್ ಆನ್ ದೆನ್ ಆ್ಯಂಡ್ ದೇರ್ ಓನ್ಲಿ ಸಾಲ್ವ್. ಐ ಹ್ಯಾವ್ ನಾಟ್ ಗಿವನ್ ದ ಕಂಪ್ಲೇಂಟ್ ಟು ದ ಗೌರ್ಮೆಂಟ್, ದಿಸ್ ಇಸ್ ವಾಟ್ಸ್ ಹ್ಯಾಪನಿಂಗ್. ದಟ್ಸ್ ಅ ಬ್ಯೂಟಿ. ಯು ಶುಡ್ ನಾಟ್ ಡೂ. ನಾವು ಕಂಪ್ಲೇಂಟ್ ತಗೊಂಡು ಹೋಗಬಾರ್ದು. ಕಂಪ್ಲೇಂಟ್ ಸಾಲ್ವ್ ಮಾಡ್ಕೊಂಡು ಹೋಗೋಣ, ರಿಸಾಲ್ವ್ ಮಾಡ್ಕೊಂಡು ಹೋಗೋಣ. ನಾನು ಇವತ್ತು ಎವ್ರಿ ಇಯರ್ 10 crores ಮೈ ಕಾಂಟ್ರಿಬ್ಯೂಷನ್ ಇಸ್ ಡೂಯಿಂಗ್ ಇನ್ ದ ಅಲಾಂಗ್ ವಿತ್ ಮೈ CSR ಫಂಡ್ ಆ್ಯಂಡ್ ಮೈ ಅದರ್ ಫಂಡ್. ಐ ಆಮ್ ಅನೌನ್ಸಿಂಗ್ ಹಿಯರ್ this program, 2 days program, this is sponsored by my company MRG Group. In future, every year we are sponsoring the 2 days program. This I am sponsoring. I think ಅಶೋಕಣ್ಣ, ನಿಮಗೆ ದೇವರು ಒಳ್ಳೇದು ಮಾಡಲಿ, ಆ ಭಗವಂತನು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ. ಮುಂದಿನ ದಿನಗಳು ಇದೇ ಥರ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥಿಸಿದ. ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ನೀವೇ ಕಾಪಾಡುವವರು, ನೀವೇ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.